ಕೋವಿಡ್ ಹಿನ್ನೆಲೆಯಲ್ಲಿ ಕೇರಳ ಗಡಿ ನಿರ್ಬಂಧ ತೆರವಿಗೆ ಸಂಬಂಧಿಸಿದಂತೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಶೀಘ್ರ ತೀರ್ಮಾನ ಕೈಗೊಳ್ಳಲಾಗುವುದೆಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು. ಅವರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇನ್ನು ಜಿಲ್ಲೆಯಲ್ಲಿ ನಡೆದ ಅನೈತಿಕ ಪೊಲೀಸ್ಗಿರಿ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಅವರು, ಇದು ಬಹಳ ಸೂಕ್ಷ್ಮವಾಗಿರುವ ವಿಚಾರ. ಸಮಾಜದಲ್ಲಿ ಜವಾಬ್ದಾರಿಯನ್ನ ನಾವೆಲ್ಲ ಹೊರಬೇಕಾಗ್ತದೆ. ಸಮಾಜದಲ್ಲಿ ಹಲವಾರು ಭಾವನೆಗಳು ಇವೆ. ಆ ಭಾವನೆಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಭಾವನೆಗಳಿಗೆ ಧಕ್ಕೆಯಾದಾಗ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಆಗುತ್ತದೆ. ಕಾನೂನು ಸುವ್ಯವಸ್ಥೆಯ ಜೊತೆಗೆ ಸಾಮಾಜಿಕ ಸಾಮರಸ್ಯ ಕಾಪಾಡುವುದು ಸರ್ಕಾರದ ಕರ್ತವ್ಯ. ಯುವಕರು ಸಹ ಸಾಮಾಜಿಕ ಭಾವನೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಬೇಕು. ನೈತಿಕತೆ ಇಲ್ಲದೆ ಸಮಾಜದಲ್ಲಿ ಬದುಕೋಕೆಯಾಗಲ್ಲ. ನಮ್ಮೆಲ್ಲ ಸಂಬಂಧಗಳು ಮತ್ತು ಶಾಂತಿ ಸುವ್ಯವಸ್ಥೆ ನಮ್ಮ ನೈತಿಕತೆಯ ಮೇಲೆ. ಇದು ಇಲ್ಲದಾಗ ಆಕ್ಷನ್ಸ್ ರಿಯಾಕ್ಷನ್ಸ್ ಆಗುತ್ತೆ. ಇಲ್ಲಿ ಪ್ರತಿಯೊಬ್ಬರದ್ದು ಹೊಣೆಗಾರಿಕೆ ಇದೆ ಎಂದು ಹೇಳಿದರು. ಒಂದು ಪ್ರಶ್ನೆ ಇದೆ, ಇದರ ಬಗ್ಗೆ ನಾವು ಖಂಡಿತವಾಗಿ ಮಾಡಬೇಕು. ಮತ್ತು ಮಾರಲಿಟಿ ಅನ್ನೋದು ಬೇಕಲ್ಲ ಸಮಾಜದಲ್ಲಿ. ಇಲ್ಲ, ನೈತಿಕತೆ ಇಲ್ಲದೇ ನಾವು ಬದುಕೋಕ್ಕಾಗತ್ತಾ? ಇವತ್ತು ಒಂದು ನಿಮಿಷ ಕೇಳಿ. ಇವತ್ತು ನಾವು ನೈತಿಕತೆ ಇಲ್ಲದೆ ನಾವು ಬದುಕೋಕ್ಕಾಗೋದಿಲ್ಲ. ನಮ್ಮನ್ನೆಲ್ಲ ಇವತ್ತು ಸಂಬಂಧಗಳು, ನಮ್ಮೆಲ್ಲ ಶಾಂತಿ ಸುವ್ಯವಸ್ಥೆ ಇರುವಂಥದ್ದು ಒಂದು ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇರುವಂಥ ಒಂದು ನೈತಿಕತೆ ಇಲ್ಲದಾಗ ಎಲ್ಲ ಥರದ ರಿಯಾಕ್ಷನ್ಸ್ಗಳು. ಅದರಿಂದ ಪ್ರತಿಯೊಬ್ಬರದ್ದು ಹೊಣೆಗಾರಿಕೆ ಇದೆ. ಅವರು ಇವರು ಅಂತ ನಾನು ಹೇಳ, ಪ್ರತಿಯೊಬ್ಬರದ್ದು ಕೂಡ ಹೊಣೆಗಾರಿಕೆ. ಸರ್, ಕೆಪಿಸಿಸಿ ಅಧ್ಯಕ್ಷರು ಕೋಟಿಗಟ್ಟಲೆ ಹಣ ಮಾಡಿದಾರಂತ ಅವರ ಉಗ್ರಪ್ಪನವರ ಜೊತೆಗೆ ಅವರ ನಾಯಕರೆಲ್ಲ ಮಾತಾಡ್ಕೊಂಡಿದ್ದಾರೆ. ಏನಂತ ಮತ್ತು ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಅದರ ಬಗ್ಗೆ ಏನು ಕಮೆಂಟ್ ಮಾಡಲ್ಲ. ನನಗೆ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲ. ಯಾರ್ದೋ ಎಲ್ಲೆಲ್ಲೋ ಹೇಳಿಕೆಗಳನ್ನು, ಪ್ರೈವೇಟ್ ಹೇಳಿಕೆಗಳ ಬಗ್ಗೆ ರಿಯಾಕ್ಷನ್ ಮಾಡೋದು ಸರಿಯಾ? ರಾಜ್ಯದಲ್ಲಿ ಕಲ್ಲಿದ್ದಲು ಕೊರತೆಯ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಅವರು, ಕಳೆದ ವಾರ 8 ರೇಕ್ ಕಲ್ಲಿದ್ದಲು ಬರ್ತಿತ್ತು. ಕೇಂದ್ರ ಕಲ್ಲಿದ್ದಲು ಸಚಿವರ ಜೊತೆ ಮಾತನಾಡಿದ್ದೇವೆ. ಇನ್ನು 3 ರೇಕ್ ಕಲ್ಲಿದ್ದಲು ಬಂದ್ರೆ ಹೆಚ್ಚು ಅನುಕೂಲ ಆಗ್ತದೆ. ಅದಕ್ಕೆ ವ್ಯವಸ್ಥೆಗಳನ್ನ ಮಾಡುತ್ತಿದ್ದೀವಿ ಎಂದು ಸಿಎಂ ಹೇಳಿದ್ರು. ಕಳೆದ ವಾರ ನಮಗೆ 8 ರೇಕ್ ಬರ್ತಾ ಇತ್ತು. ನಾವು ಕೇಂದ್ರ ಕಲ್ಲಿದ್ದಲು ಸಚಿವರ ಜೊತೆಗೆ ಮಾತನಾಡಿದ ಮೇಲೆ ಈಗ 10 ಬರ್ತಾ ಇತ್ತು. ನಮಗೆ ಇನ್ನೂ ಒಂದು 3 ರೇಕ್ ಬಂದರೆ ಭಾಳ ಕಂಫರ್ಟಬಲ್ ಆಗುತ್ತೆ. ಅದಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೇವೆ. ಸಿಗ್ನೇರಿ ಇದರಿಂದ ಇನ್ನೂ 2 ರೇಕ್ಗಳನ್ನು ಕೊಡೋದಕ್ಕೆ ಮಾತುಕತೆ ಅಧಿಕಾರಿ ಲೆವೆಲಲ್ಲಿ ಮಾತುಕತೆ ಆಗ್ತಾಯಿದೆ. ನಾನು ಕಲ್ಲಿದ್ದಲು ಸಚಿವರ ಜೊತೆಗೂ ಮಾತನಾಡಿದ್ದೇನೆ. ಅವರು ತೆಲಂಗಾಣ ಮುಖ್ಯಮಂತ್ರಿಗಳು ಮತ್ತು ನಾನು ಮಾತಾಡಿ ಆ ಒಂದು 2 ರೇಕನ್ನು ತರಿಸೋದಕ್ಕೆ ಇನ್ನೊಂದು 2-3 ದಿವಸದೊಳಗಡೆ ಒಂದು ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ. ಇದ್ರ ಬಗ್ಗೆ ಈಗ ಬಾರ್ಡರ್ ಏರಿಯಾಸ್ ರಿಲ್ಯಾಕ್ಸೇಷನ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಹೇಗೆ ಅಂತ ಕೇರಳ ಇದರಿಂದ ಬಾಂಬೆಯಿಂದ ಬರೋ ಈಗ ದಸರಾ ಆದ ತಕ್ಷಣವೇ ಎಕ್ಸ್ಪರ್ಟ್ ಸಮಿತಿಯ ಸದಸ್ಯರು ಮೀಟ್ ಮಾಡ್ತೀವಿ. ಅವರೆಲ್ಲ ಅಸೆಸ್ ಮಾಡ್ತಾ ಇದ್ದಾರೆ. ಈಗ ಕೇರಳದಲ್ಲೂ ಅಸೆಸ್ ಮಾಡ್ತಾಯಿದ್ದಾರೆ, ಮಹಾರಾಷ್ಟ್ರ ಅಸೆಸ್ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಗಡಿ ಭಾಗದಲ್ಲಿ ವ್ಯಾಕ್ಸಿನೇಷನ್ ಎಷ್ಟಾಗಿದೆ, ಏನಾಗಿದೆ ಟೋಟಲ್ ಅಸೆಸ್ ಮಾಡಿ ದಸರಾ ಆದ ತಕ್ಷಣವೇ ಇಲ್ಲಿಯ ಒಂದು ಅಸೆಸ್ಮೆಂಟ್ ಪ್ರಕಾರ ಏನೆಲ್ಲವನ್ನು ಕೂಡ ಮತ್ತೆ ಅನುಕೂಲ ಮಾಡಬೇಕು ಜನಕ್ಕೆ ಅದು ಮಾಡ್ತೀವಿ. ಪ್ರೈಮರಿ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದೆಯಲ್ಲ, ಅದು ಆ ಸಭೆಯಲ್ಲಿ ತೀರ್ಮಾನ ಆಗ್ತದೆ.